ಸೊಲ್ಮೆಲು ನಮ್ಮ ಕುಡ್ಲಾ ತುಳುವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆದೇವರ ದಕ್ಷಿಣ ಕನ್ನಡ ಜಿಲ್ಲೆದ ಜೀವನಾಡಿದಂಚ ಒಪ್ಪುನ ನೇತ್ರಾವತಿ ಸುದೆಟ್ ನೀರ್ದ ಮಟ್ಟ ಭಾರಿ ಜತದ ನೀರ್ದ ಪೋಡಿಗೆ ಶುರುವಾತಂಡ ಅಂಚಾದ AMR ಅಣೆಕಟ್ಟದ ನೀರು ಬಿಡಿಯರೆ ಜಿಲ್ಲಾಧಿಕಾರಿ ದರ್ಶನ್ HV ಸೂಚನೆ ಕೊಡ್ತಾರೆ. ಪಗ್ಗು ತಿಂಗಳು ಅಖೇರಿಯ ಒಂದುಂಡು ಬೇಸಿ ತಿಂಗಳು ಮುಟ್ಟವರೊಂದುಂಡು ದೊಂಬು ದಿನೋರ್ದಿನ ಕಠಿಣ ಹೊಂದಿತ್ತದ ದಕ್ಷಿಣ ಕನ್ನಡ ಜಿಲ್ಲೆದ ಜೀವಸದೆ ಅದು ಪುನಃ ನೇತ್ರಾವತಿಡ ನೀರ್ದ ಮಟ್ಟ ಭಾರಿ ಜತ್ತೊಂದುಂಡು ಒಂದು ಪೋಡಿಗೆಗೆ ಕಾರಣ ಆದಿತ್ತದ ಸ್ಥಿತಿಗತಿ ಇಂಚನೆ ದುಂಬರಿಂಡ ನೀರ್ದ ಮಟ್ಟ ನನಲಾತ ಕಮ್ಮಿಯ ಪುನಃ ಸಾಧ್ಯತೆ ಉಂಡು ಅಂಚಾದ AMR ಅಣೆಕಟ್ಟದ ನೀರು ಬಿಡಿಯರೆ ಜಿಲ್ಲಾಧಿಕಾರಿ ದರ್ಶನ್ MV ಸೂಚನೆ ಕೊಡ್ತಾರೆ. ಬಂಟ್ವಾಳ ಜಕ್ರಿಬೊಟ್ಟು ಅಣೆಕಟ್ಟದ ತೀರ್ಥ ಬಾಗೊಡ್ದು ಪಾಣೀರು ಪಸ ಸಂಕಮುಟ ಸುದೆಟ್ ನೀರು ಜಂದ ಆಜಿದಿತ್ತದ ಪೊಯ್ಯ ಬೊಕ್ಕ ಕಲ್ಲುಲು ಲಕ್ಕದು ತೋಜುನುಂಡು. ಬಂಟ್ವಾಳ ತಾಲೂಕುಡು ಪರ್ಪುನ ನೀರುಗು ಒವ್ವೇ ಬರಬೈತು ಜನಲ ಪರ್ಪುನ ನೀರು ಒದಗಾವನ ಬೊಕ್ಕ ಗಲಸುನ ಬಗೆಟ್ ಅಧಿಕಾರುಲು ಜಾಗ್ರತೆ ವಹಿಸರೆ ಬಂಟ್ವಾಳ ಶಾಸಕರ ರಾಜೇಶ್ ನಾಯ್ಕ್ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಪರ್ಪುನ ನೀರು ಕೊರತೆ ಅವಂದಿನಂಚ ತೂವನ್ಯರೆ ಬೊಕ್ಕ ಬೇತೆ ಉದ್ದೇಶಲೆಗಾದ ಗಲಸಂದಿನಂಚಲ ಸೂಚನೆ ಕೊಡ್ತಾರೆ. AMR ಅಣೆಕಟ್ಟದ ತುಂಬೆ ಅಣೆಕಟ್ಟಿಗೆ ನೀರು ಬಿಡುಗಡೆ ಮಲ್ಪರೆಲ್ಲ ಅರು ಸೂಚನೆ ಕೊಡ್ತಾರೆ. ಸಾರ್ವಜನಿಕರ ನೀರನ್ನು ಜೋಕಿಡುವಂತೆ ಗಲಸು ನಂಚ ಕೇನೊಂದೇರ. ಇಸ್ರೇಲ್ಡ್ ಕೆಲಸಡಿತ್ತಿನ ಉಳ್ಳಾಲ ಪೊಯ್ಯದ ಸೂರ್ಯಪ್ರಕಾಶ್ ಪನ್ಪನಾರ್ ಪಿರ ಇಸ್ರೇಲ್ಗೆ ಪೊಯ್ಯರ ಉಪ್ಪುನಗನೆ ಇಲ್ಲಡ್ ಜೀವದ ತೊಂದಿನ ಸಂಗತಿ ನಡೆತದಂಡ ಅರೆಗ್ 42 ವರ್ಷ ಪ್ರಾಯ ಆದಿತ್ತಂಡ. ಇಸ್ರೇಲ್ಡ್ ಬೇಲೆಡಿತ್ತಿನ ಉಳ್ಳಾಲ ಪೊಯ್ಯದ 42 ವರ್ಷ ಪ್ರಾಯದ ಸೂರ್ಯಪ್ರಕಾಶ್ ಮದಿಮೆ ತಲೇಸಿಗು ಊರುಗು ಬತ್ತದಿತ್ತೆರ ಅಂಡ ಪಿರ ಇಸ್ರೇಲ್ಗೆ ಪೊಯ್ಯರ ಅನಗ ಇಲ್ಲಡ್ ಜೀವದ ತೊಂದಿನ ಸಂಗತಿ ನಡೆತದಂಡ. ಎದೆಬೇನೆ ಜೋರಾದ ಮರ್ದ ಮಲ್ತಂಡಲ ಗುಣ ಒಂದಿನ ಹಿಡ್ದವರ ಜೀವದ ತೊಂದರಂದು ಎನ್ನತಂಡ. ಕರಿನ 1 ವರ್ಷದ್ದು ಸೂರ್ಯಪ್ರಕಾಶ್ ಇಸ್ರೇಲ್ಡ್ ಕೆಲಸೊಡಿತದ ಇಂಚೆ ಪಾರಿನ ಅಕ್ಕನ ಒಟ್ಟುಗು ಊರುಗು ಬತ್ತದಿತ್ತೆರ. ಮೆಗ್ಗಿಯನ ಮದಿಮೆ ತಲೇಸಿದ ಪಾಲ್ದೆ ತೊಂದಿನ ಸೂರ್ಯಪ್ರಕಾಶ್ ಮೇ 17ಕ್ಕೆ ಪಿರ ಇಸ್ರೇಲ್ಗೆ ಪೊಯ್ಯರೆ ದಿನ ಗೊತ್ತು ಮಲ್ತದಿತ್ತೆರ. ಸೋಮವಾರ ಪುಲ್ಯ ಕಾಂಡೆ ಸೋದರಿ ಬೊಕ್ಕ ಬಾವೆ ಕೆಲಸಗು ಪೋತನ ಪೊರ್ತುಡು ಸೂರ್ಯಪ್ರಕಾಶ್ ಜೀವದ ತೊಂದರ ಪಾಕ ವರ್ಷಲೆಡ್ದು ಎದೆಬೇನೆ ಇತ್ತದ ಆರೋಗ್ಯ ಸಮಸ್ಯೆಲೆಡ್ದು ಬೇಜಾರಾದ ಜೀವದ ತೊಂದರಂದು ಎನ್ನದಂಡ. ಆರೋಗ್ಯ ಸಮಸ್ಯೆలను ಬಗೆಟ್ಟು ಬರೆತಿನ ಡೆತ್ ನೋಟ್ಲ ತಿಗದಣಂದು ತಿರಿದು ಬೈದಂಡ ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದ ತನಿಖೆ ಮಲ್ತೊಂದುಲ್ಲೆರ. ಬೆದ್ರ ಮಾರ್ಪಾಡಿ ಗ್ರಾಮದ ಮರಿಯಾಡಿ ಪರಿಸರಡು ಬತ್ತಿನ ಅತ್ತಾಂದಿ ಕಾಲದ ಗಾಳಿ ಬರ್ಸೋಗು ಪಾಕ ಇಲ್ಲಲೆಗ್ ನಷ್ಟ ಉಂಡಾತಂಡ. ಈ ಸರ್ತಿ ಏಪ್ರಿಲ್ ಅಖೀರಿಕ್ ಬೊಕ್ಕ ಮೇ ತಿಂಗೊಲ್ದ ಸುರುಕ್ಕೆ ಅವಲವುಲು ಭಾರಿ ಜೋರ್ದ ಬಡ್ಸಬೈತಂಡ ಕೆಲವು ಕಡೆಟ್ ಪನಿ ಬಡ್ಸಬುಡುಂಡ ಮಲ್ಲ ಮಟ್ಟದ ಬಡ್ಸಬೈತಜಿ ದೊಂಬು ಕಠಿಣಾದ ಸೈಸ್ವನ್ಯರ ತೀರಂದಿನ ಸ್ಥಿತಿಗತಿ ಉಂಡಾತಂಡ. ಬಡ್ಸದ ಕಾಲ ಅತ್ತಾಂದಿ ಪುರ್ತುಡು ಬತ್ತಿನ ಭಾರಿ ಗಾಳಿ ಬಡ್ಸೋಗು ಬೆದ್ರದ ಮಾರ್ಪಾಡಿ ಗ್ರಾಮದ ಮರಿಯಾಡಿ ಪರಿಸರಡು ಪಾಕ ಇಲ್ಲಲೆಗ್ ನಷ್ಟ ಆತಂಡ. ಊರದ ಅಜೀಜ್ ಬೊಕ್ಕ ಗಣೇಶ್ ಪನ್ಪನಕ್ಲ ಇಲ್ಲದ ಮಾಡರಟ್ಟದ ಭಾರಿ ನಷ್ಟ ಉಂಡಾತಂಡ. ದಿನೇಶ್ ಪನ್ಪನರ್ನ ಇಲ್ಲಲ್ದ ಸಿಮೆಂಟ್ ಸೀಟುಲು ಗಾಳಿಗೆ ರಟ್ಟದು ಪೋತುಂಡು. ಒಂದು ವೇ ಪರಿಸರದ ಚಂದ್ರಶೇಖರ ಆಚಾರ್ಯ ಪನ್ಪನರ್ನ ಇಲ್ಲಲ್ದ ಓಡುಲು ಪುಡಿ ಪುಡಿ ಆದಿತ್ತದ. ಅಮಿತಾ ಶೆಟ್ಟಿ ಪನ್ಪನರ್ನ ಇಲ್ಲಲ್ದ ಮಾಡದ ಓಡುವಾಗ ಸಿಮೆಂಟ್ ಶೀಟ್ಲೆಗ ನಷ್ಟ ಆಯ್ನ ಬಗೆಟ್ ತಿರಿತು ಬೈತಂಡ. ಕಾಪು ತಾಲೂಕದ ಮೂಳೂರು ಗ್ರಾಮಡು ಕಾಪು ಪುರಸಭೆ ತಲೆಕೊಡು ಕಟ್ಟೆರ ಪಿದಾಡ್ದಿನ ಕೊಳ್ಳೆಚ್ಚ ನೀರು ಶುದ್ಧ ಮಲ್ಪುನ ಘಟಕ ಕಟ್ಟುನೇಕ್ ಇರೋದ ತೋಜಾದ ಮಾಮಲ್ಲ ಪ್ರತಿಭಟನೆ ನಡಪಾದೇರ. ಕಾಪು ತಾಲೂಕು ಮೂಳೂರ್ದ STP ನಿರ್ಮಾಣ ಇರೋದ ಸಮಿತಿದ ನೆಲೆಟ್ ಮಾಮಲ್ಲ ಪ್ರತಿಭಟನೆ ಮಲ್ತೆರು. ಮೂಳೂರು ಗ್ರಾಮಡು ಕಾಪು ಪುರಸಭೆ ತಲೆಕೊಡು ಕಟ್ಟೆರೆ ಪಿದಾಡ್ದಿನ ಕೊಳಚ ನೀರು ಶುದ್ಧ ಮಲ್ಪುನ ಘಟಕ ಕಟ್ಟುನೇಕ್ ಇರೋದ ತೋಜಾದ ಈ ಪ್ರತಿಭಟನೆ ನಡೆತಂಡ. ಪ್ರತಿಭಟನೆಡು ಕಾಪು ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ ಪಾಲ್ದೊಂಡರ ಪುರಸಭೆಗೂ ಕೊಳಚ ನೀರು ಶುದ್ಧ ಮಲ್ಪುನ ಘಟಕ ಅಗತ್ಯ ಅಂಡ ಹಿಂದೆಡ್ದು ಊರ್ದಕ್ಲಿಗ ಸಮಸ್ಯೆ ಆಯ್ರೇತದ ಊರ್ದಕ್ಲ ಇರೋದ ಉಪ್ಪುನೆಡ್ದವರ ಬೊಕ್ಕ ಪರಿಸರ ಸಂಬಂಧ ಬೇತ ಸಮಸ್ಯೆ ಎದುರಾಪುನೆಡ್ದಿಂದಕ್ಕೆ ಬದಲ ದೀಕ್ಷಣಟ್ಟೆ ಬೇತ ಕಡೆಗೆ ಜಾಗೆ ಬದಲ್ಪನಂಚ ಆತಂಡ ಬದಲ ಜಾಗೆ ಗುರ್ತ ಮಲ್ಪನಂಚ ಅಧಿಕಾರಿಗಳಿಗೆ ಶಾಸಕರು ಸೂಚನೆ ಕೊರಿಯರ. ಮೂಳೂರು STP ನಿರ್ಮಾಣ ವಿರೋಧ ಸಮಿತಿ ದಕ್ಲನ ಒಟ್ಟುಗು ಶಾಸಕರು ಕಾಪು ತಹಸೀಲ್ದಾರ್ ಅನಂತ ಶಂಕರ್ ಬೊಕ್ಕ ಕಾಪು ಪುರಸಭೆತ ಮುಖ್ಯ ಅಧಿಕಾರಿ ನೀಲಕಂಠ ಮೇಸ್ತರೆಗ ಮೂಳೂರು ಪರಿಸರಡು ಕೊಳಚ ನೀರು ಶುದ್ಧ ಮಲ್ಪನ ಘಟಕ ಕಟ್ಟಂದಿನಂಚ ಭಿನ್ನೈತ್ವನ್ನ ಓಲೆ ಕೊರಿಯರ. ನಾನು ನೇರವಾಗಿ ಹೇಳ್ತೇನೆ, ನಿಮಗೆ ಯಾವುದೂ ಮಾಡೋದಿಲ್ಲ. ಅಫ್ಕೋರ್ಸ್ ನಿಮಗೆ ಪ್ರೆಷರ್ ಇದೆ, ಇಲ್ಲಿ ನ್ಯಾಷನಲ್ ಗ್ರೀನ್ ಫೀಲ್ಡ್ನಲ್ಲಿ ನಿಮಗೆ ಪ್ರೆಷರ್ ಇದೆ, ಮಾಡಬೇಕು ಅಂತ ಒತ್ತಡ ಇದೆ, ಇದೆ, ಅವ್ರಿಗೆ ಬಂದರೆ. ಆದರೆ ಇಷ್ಟು ಜನರಿಗೆ ತೊಂದರೆ ಮಾಡೋದು ಬೇಡ, ಬೇರೆ ನಿಧಾನವಾಗಿ
ಕುಡ್ಲದ ಗಾನ ನೃತ್ಯ ಅಕಾಡೆಮಿದ ನೆಲೆಟ್ಟು ಕುಮಾರಿ ನಿಮಿಷಾ ಶನೈರನ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮ ಕುಡ್ಲ ಮೇರಿಹಿಲ್ದ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ ನಡೆತಂಡ. ಕುಡ್ಲದ ಗಾನ ನೃತ್ಯ ಅಕಾಡೆಮಿದ ನೆಲೆಟ್ಟು ಕುಮಾರಿ ನಿಮಿಷಾ ಶನೈರನ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮ ಕುಡ್ಲ ಮೇರಿಹಿಲ್ದ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ ಅಟ್ಟಣೆ ಮಲ್ತದಿತ್ತರ. ವಿದುಷಿ ವೈಷ್ಣವಿ ಭಟ್ ಮಾತ್ರೆಲ್ಲ ಎತ್ಕೊಂಡಿರ RSS ಪ್ರಚಾರಕರ ದಿನೇಶ್ ಕಾಮತ್ ಬಿನ್ನೆರ್ನ ಸಂಗೀತ ನಾಟ್ಯ ಗುರುಕ್ಲನ ಒಟ್ಟುಗು ನಟರಾಜನ ಎದುರು ತೊಡರೆ ಬಲ್ಪು ಪತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರ. ಗಾನ ನೃತ್ಯ ಅಕಾಡೆಮಿದ ನಿರ್ದೇಶಕರು ಗುರು ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ನಿಮಿಷಾ ಶನೈರನ ಅಮ್ಮಿರ್ ನರೇಶ್ ಶಣೈ ಅಪ್ಪೆ ಸುಮನ ಎನ್ ಶಣೈ ವಿದ್ವಾನ್ ಚಂದ್ರಶೇಖರ ನಾವಡ ವಿದುಷಿ ಸುಮಂಗಲ ರತ್ನಾಕರ ಸಂಧ್ಯಾ ಕಾಮತ್ ವಿದ್ವಾನ್ ಸುಧೀರ್ ಕೊಡವೂರು ವಿದುಷಿ ಮಾನಸಿ ಕೊಡವೂರು ಬಾಲಚಂದ್ರ ಪ್ರಭು ದುಂಬುದ ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ವಿದುಷಿ ಶಾರದಾಮಣಿ ಶೇಖರ್ ಮೀನಾಕ್ಷಿ ಶನೈ ನಮಿತ್ ಶನೈ ಈ ಪುರ್ತುಡಿತ್ತೆರ. ಕುಮಾರಿ ನಿಮಿಷಾ ಶನೈ ಗುರು ಹಿರಿಯರ್ನ ಆಶೀರ್ವಾದ ತೊಂಡೆರ. ಗುರು ವಿದ್ಯಾಶ್ರೀ ರಾಧಾಕೃಷ್ಣ ನಿಮಿಷಾ ಶನೈಯರಿಗೆ ಗೆಜ್ಜೆ ಕೊಡ್ದು ಆಶೀರ್ವಾದ ಮಲ್ತೆರ. ಕುಮಾರಿ ನಿಮಿಷಾ ಶನೈ ಭರತನಾಟ್ಯ ರಂಗ ಪ್ರವೇಶ ನಡಪಾದು ಕುರಿಯರ ವಿದ್ವಾನ್ ಸುಧೀರ್ ಕೊಡವೂರು ಎಡ್ಡುಕು ಬೈಕಿದು ಪಾತಿರ್ದ ನಿಮಿಷ ಯೋಗ್ಯ ಗುರುಕ್ಲೇನ್ ಪಡೆತೆರ. ಅಪ್ಪೆಮ್ಮೆರು ಬೆರಿಮುಲ್ಲುದಂಚ ತಾಂಗು ಕೊಡ್ತೆರ. ನಾಟ್ಯ ಕಲ್ಪನೆಯತ್ತು ಮುಖ್ಯವಾದ ಶರೀರ ಬೊಕ್ಕ ಆತ್ಮಗೂ ಸಂಸ್ಕಾರ ತಿಕ್ಕೊಂಡೊಂದು ಪಂಡೆರ. ಗುರು ವಿದ್ಯಾಶ್ರೀ ರಾಧಾಕೃಷ್ಣ ಪಾತಿರ್ದು ಕಲಿತ ಅಭ್ಯಾಸದ್ದು ನಮ್ಮ ವ್ಯಕ್ತಿತ್ವ ಬುಲಿ ಪಾವುಲಿ ನಿಮಿಷ ಭಾಗ್ಯವಂತಿದೆ ಅಲ್ಲಿನ ಪಡೆಯಿನ ಎಂಕಲು ಪುಣ್ಯವಂತರಂದು ಪಂಡಿರ. ನಿಮಿಷಾ ಶನೈರನ ಅಮ್ಮಿರ ನರೇಶ್ ಶಣೈ ಪಾತಿರ್ದು ಕಾರ್ಯಕ್ರಮಕ್ಕೆ ಪಾಲ್ದಿತ್ತು ಮಾತರಿಕ್ಲ ಸೊಲ್ಮೆ ಸಂದೈರ. ನಿಮಿಷಾ ಶನೈ ಪಾತಿರ್ದು LKG ನಾಟ್ಯ ಅಭ್ಯಾಸ ಕಲ್ತೊಂದಿತ್ತೆ ಮಾತಿರ್ಲ ಮಾತಾ ನಮ್ಮ ನೆಡ್ಲ ಎನ್ನ ಭರತನಾಟ್ಯಗೂ ಸಹಾಯ ಸಾಕಾರ ಕೊಡ್ತೀರ ಅಕ್ಲಿಗೆ ಮಾತರಿಕ್ಲ ಸೊಲ್ಮೆ ಸಂದಾವೆಂದು ಪಂಡಿರ. ವಿದುಷಿ ವೈಷ್ಣವಿ ಭಟ್ ಕಾರ್ಯಕ್ರಮ ಸುಧಾರ್ತಿರ. ಅಕ್ಕೀರಿಗೆ ಭರತನಾಟ್ಯ ರಂಗ ಪ್ರವೇಶದ ಮುಗಿತಲ ನಾಟ್ಯ ನಡಪಾದ ಕುರಿಯರ. ತಮ್ಮ ಮಗಳನ್ನು ಯೋಗ್ಯ ಒಬ್ಬರು ಗುರುವಿನಲ್ಲಿ ಕಳುಹಿಸಿ ಆ ಮಗು 5ನೇ ವರ್ಷದಿಂದಲೇ ಪಾಠವನ್ನು ಆರಂಭಿಸಿತು ಅಂತಾಗ MC ಅವರು ಹೇಳಿದರು. ದೀರ್ಘವಾಗಿ 13 ವರ್ಷಗಳ ಕಾಲ ನಿರಂತರ ಅಭ್ಯಾಸದಿಂದ ಇವತ್ತು ನಿಮಿಷ ಇಷ್ಟು ಹೊತ್ತುಗಳ ಕಾಲ ಇಲ್ಲಿ ನರ್ತಿಸಲಿಕ್ಕೆ ಅನುಕೂಲವಾಯಿತು. ಯೋಗ್ಯ ಗುರುವನ್ನು ಆರಿಸಿದ್ದಕ್ಕಾಗಿ ಹಾಗೂ ಅಂದಿನಿಂದ ಇಂದಿನವರೆಗೆ ಅವಳಿಗೆ ನಿರಂತರವಾಗಿ ಬೆನ್ನೆಲುಬಾಗಿ ನಿಂತಹ ಅವಳ ತಂದೆ ತಾಯಿ ಶ್ರೀಯುತ ನರೇಶ್ ಶಣೈ ಮತ್ತು ಸುಮನ ದಂಪತಿಗಳಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಕೆ ಪುಟ್ಟ ಬಾಲಕಿಯಾಗಿ ಸೇರಿದ್ದಾಗ ಖಂಡಿತ ನಾನು ಅವಳು ಈ ರೀತಿಯಾಗಿ ಬೆಳೀತಾಳೆ ಅಂತ ಭಾವಿಸಿರಲಿಲ್ಲ. ಆ ವಯೋಸಹಜ ವೃತ್ತಿಯಿಂದ ಆಕೆ ಬಹಳಷ್ಟು ಸೋಮಾರಿಯಾಗಿದ್ಲು. ನಾನು ಎಷ್ಟೋ ಬಾರಿ ಅಯ್ಯೋ ಯಾಕಾದರೂ ಬರ್ತಾಳಪ್ಪ ಇವಳು ಅಂತ ಎಷ್ಟೋ ಬಾರಿ ಅಂದ್ಕೊಂಡಿದ್ದಿದೆ. ಆದರೆ ಆಕೆಯ ತಾಯಿ ಮತ್ತು ತಂದೆಯವರ ಆ ಒಂದು ಪ್ರೋತ್ಸಾಹ ಪ್ರೇರಣೆ ಆಕೆಯನ್ನು ಇಲ್ಲಿ ತನಕ ತಂದಿದೆ ಅಂತ ಹೇಳಿದರೆ ಖಂಡಿತ ತಪ್ಪಲ್ಲ. ಅಂತಹ ಹೆತ್ತವರನ್ನು ಪಡೆದಂತಹ ಆಕೆ ನಿಜಕ್ಕೂ ಧನ್ಯಳು. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಆಕೆಯ ಎರಡೂ ಬದಿಯಿಂದ ಅಜ್ಜಿಯವರಿರ್ಬೋದು, ಅತ್ತೆಯಂದಿರಿರ್ಬೋದು, ಇಡೀ ಕುಟುಂಬ ಆ ಕಲೆಯ ಮೇಲೆ ಒಂದು ಎಂತಹ ಭಕ್ತಿ, ಗೌರವ, ಆದರಗಳನ್ನು ತೋರಿಸುವಂತಹ ಒಂದು ಕುಟುಂಬ. ಆಕೆ ನಿಜಕ್ಕೂ ಅದೃಷ್ಟವಂತೆ. ಈಗ ನಿಮಿಷಾಳ ರಂಗ ಪ್ರವೇಶ ಮನೆಯವರನ್ನು ಹೊಗಳಿದ್ರು ಎಲ್ಲ ಆಯಿತು. ಈಗ ಫಸ್ಟ್ ವಿದ್ಯಾಶ್ರೀ ಅವರು, ಇವಳ ಇಲ್ಲಿ ಮುಟ್ಲಿಕ್ಕೆ ಕಾರಣ ವಿದ್ಯಾಶ್ರೀ. ಇವತ್ತು ರಂಗ ಪ್ರವೇಶಕ್ಕೆ ಕರೆದದಕ್ಕೆ ತುಂಬ ಜನ ಬಂದಿದ್ದೀರಿ. ಫ್ರೆಂಡ್ಸು ಮಂಜುನಾಥ್ ಭಂಡಾರಿ ಅವರಿದ್ದಾರೆ, ನಮ್ಮ MLC ದಿನೇಶ್ ಕಾಮತ್ರು ಬಂದಿದ್ದಾರೆ. ಹೀಗೆ ತುಂಬ ಜನ ಇಂಪಾರ್ಟೆಂಟ್ ಜನ ಇದ್ದಾರೆ. ಒಂದು ಕರೆದದಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ಹೃದಯಾಂತರಾಳದಿಂದ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ನಾರಾಯಣಗುರು ಅಭಿವೃದ್ಧಿ ನಿಗಮಗೂ ಅನುದಾನ ಒದಗಾಯರ ಮುಖ್ಯಮಂತ್ರಿಗಳಿಗೆ ಭಿನ್ನೈತದನಂದು ನಿಗಮದ ಗುರುಕಾರ್ಯರ ಮಂಜುನಾಥ ಪೂಜಾರಿ ಪಂತೆರ ಇಡ್ಡಿಯ ನಾರಾಯಣಗುರು ಗುರುಮಂದಿರದ ಬ್ರಹ್ಮಕಲಶದ ಧಾರ್ಮಿಕ ಸಭೆಟ್ 6 ಪಾತಿರಿಯರ. ಸುರತ್ಕಲ್ ಇಡಿಯಾದ ಶ್ರೀ ವಿಠೋಬಾ ರುಕುಮಾಯಿ ಶ್ರೀ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಸಭೆ ಐತಾರ ನಡೆತಂಡ ಕ್ಷೇತ್ರ ಪಿರಕಟ್ಟಿನ ಸಮಿತಿ ಗುರುಕಾರ್ಯರು ಚಂದ್ರಶೇಖರ ನಾನಿಲಿ ಎತ್ಕೊಂಡಿರು. ಬ್ರಹ್ಮಕಲಶ ಸಮಿತಿ ಪ್ರಧಾನ ಸಂಚಾಲಕರು ಸತ್ಯಜಿತ್ ಸುರತ್ಕಲ್ ಸುರುತ್ತ ಪಾತಿರ ಪಂಡ್ಯರ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ H ಸೋಮಸುಂದರಂ ಕಾರ್ಯಕ್ರಮ ಉದೀಪನ ಮಲ್ತದೆ ಟಿಪ್ಪು ಬೇಕಿಯರ. ಮಲ್ಲಬಿನ್ನಿರ ಕರ್ನಾಟಕ ರಾಜ್ಯ ನಾರಾಯಣಗುರು ಅಭಿವೃದ್ಧಿ ನಿಗಮದ ಗುರುಕಾರ್ಯರು ಮಂಜುನಾಥ ಪೂಜಾರಿ ಪಾತ್ರಿಡ್ದು
ಪಿರವುರಿ ದಿನ ವರ್ಗಲೆನ ಬಲವು ಬೇಲೆ ಪೊಂಜೋಲೆನ ಗಟ್ಟಿಮುಟ್ಟು ಬೊಕ ಬೇತೆ ಕಾರ್ಯಲೆಗಾದ ಅನುದಾನ ಒದಗಾಯರೆ ಮುಖ್ಯಮಂತ್ರಿಲೆಗ್ ಭಿನ್ನೈತದನಂದು ಪಂಡೆರ. ಸೋಲೂರು ಆರ್ಯೇಡಿಗ ಮಹಾಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಪೂಜೆ ಮಲ್ಪನಕುಲು ಸೇರಿದು ಸ್ವಾರ್ಥದ ಅಂತೆ ಮಲ್ಪುನ ಕಾರ್ಯುಡ್ದು ಸಾನ್ನಿಧ್ಯ ಬೆಳಗೊಂಡು ಮಂಜಲ್ ಬಣ್ಣ ಜ್ಞಾನದ ಕುರಿತು ನಾರಾಯಣ ಗುರುಕುಲು ಭಕ್ತರನ ಜ್ಞಾನ ಹೆಚ್ಚ ಮಲ್ಪರೆಗಾದ ಮಂಜಲ್ ವಸ್ತ್ರ ಪಾಡ್ದು ಬಲೆಂದು ಪಂಡದಿತ್ಯರಂದು ಸ್ವಾಮೀಜಿ ಪಂಡೆರ. ಕ್ಷೇತ್ರ ಪೂಜೆ ಮಲ್ಪನ ಗಂಗಾಧರ ಶಾಂತಿ, ದಯಾನಂದ ಶಾಂತಿ, ಹೇಮನಾಥ ಶಾಂತಿ ಬಕ ಅಂತಾರಾಷ್ಟ್ರೀಯ ಕಬಡ್ಡಿ ಗೊಬ್ಬದ ಬಿಡ್ಸಿದಿ ಧನಲಕ್ಷ್ಮಿ ಪೂಜಾರಿಯರಿಗೆ ಸಮ್ಮನದ ಮರ್ಯಾದೆ ಮಲ್ತೆರ. ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಬಕ ಉಮ್ಮನಾಥ ಕೋಟ್ಯನ್, ಮಿಸ್ಕಾಂ ಗುರ್ಕಾರ್ಯರ ಹರೀಶ್ ಕುಮಾರ್, ಕರ್ನಾಟಕ ರಾಜ್ಯ ಪಿರವರಿ ದಿನ ವರ್ಗಲೆನ ಆಯೋಗದ ಸದಸ್ಯರು ಪ್ರತಿಭಾ ಕುಳಾಯಿ, ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ಸುರತ್ಕಲ್ದ ಗುರ್ಕಾರ್ಯರು ಸೀತಾರಾಮ್ ಎಚ್ ಪಿಲ್ಲವಾಸ್ ಕತಾರ್, ಗುರ್ಕಾರ್ದಿ ಅಪರ್ಣಾ ಶರತ್, ಜಗನ್ನಾಥ ಸಾಲಿಯನ್, ಕ್ಷೇತ್ರ ಪಿರಕಟ್ಟಿನ ಸಮಿತಿದ ಮಹಾಬಲ ಪೂಜಾರಿ ಕಡಂಬೋಡಿ, ಜಯಂತಾರ್ ಸಾಲಿಯನ್, ಅರುಣೇಶ್ ಪೂಜಾರಿ, ಮಾಧವ ಸಾಲಿಯನ್ ಚಿತ್ರಾಪುರ, ಹೊನ್ನಯ್ಯ ಎಂ ಬಂಗೇರ, ಧಾರ್ಮಿಕ ಸಭೆಟಿದ್ದೆರ, ಮಧುಸೂದನ ಸೊಲ್ಮೆ ಸಂದಾಯರ. ಆಚಾರ್ಯೇಣ ವೈದಿಕೇನ ಆಮ್ನಾಯ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಷು ಪಂಚದ ಅಂತ. ಒಂದು ಕ್ಷೇತ್ರ ವೃದ್ಧಿಯಾಗಬೇಕಾದರೆ ಅದಕ್ಕೆ ಒಬ್ಬ ಮುಖ್ಯಸ್ಥ ಮೂಲ ಪುರುಷ ಬೇಕಂತ. ಇನ್ನೊಂದು ಅಲ್ಲಿ ಪೂಜೆ ಮಾಡುವ ಭಟ್ರು, ಅವರು ಹೇಳುವ ಮಂತ್ರ, ಅಲ್ಲಿ ನಡೆಯುವ ಉತ್ಸವ, ಅನ್ನದಾನ, ಇದೆಲ್ಲ ಕ್ರಮ ಪ್ರಕಾರ ನಡೆದರೆ ಆ ಕ್ಷೇತ್ರ ವೃದ್ಧಿಯಾಗ್ತದೆ. ಅಮ್ಮಣ್ಣ ಪೂಜಾರಿಯಿಂದ ಪ್ರಾರಂಭವಾದಂಥ ಆ ಯಶೋ ಚರಿತ್ರೆ ಇವತ್ತು ನಿಮ್ಮ ಎಲ್ಲರ ಮುತುವರ್ಜಿಯಿಂದ ನಿರ್ಮಾಣವಾದ ಕ್ಷೇತ್ರ 89 ವರ್ಷದ ಪಯಣ ಒಂದು ಸಾರ್ಥಕ ಹಂತಕ್ಕೆ ಬಂದು ಮುಟ್ಟಿದೆ. ಮಸ್ತ್ ಜನ ನೆಕ್ ಶ್ರಮ ಪಡ್ತೇರು. ಸುಮಾರು 2-3 ವರ್ಷದಿಂಚೆ ಏಕ್ ಬೇಲೆ ಮಲ್ತಂದು ಉಲ್ಲೇರು. ನನ್ಲಂತೆ ಮತ್ತು ಬೇಲೆ ಆಯರುಂಡು ಅಕ್ಲೆಕ್ ಐತನೆ ಒಂಜಿ ವರಿಯುಂಡು ಅವು ವರಿದಲ್ಲ ಉಪ್ಪೆರ ಬಲ್ಲಿ ಅಕ್ಲೆಕ್ ಒಂದು ದೇವರನ ಬೇಲೆ ಮಾತಿರ್ಲ ಸಹಕಾರ ಕೊರ್ಪೇರು. ಅಂಚನೆ ನಮ್ಮಲ ನಟೋನ್ಗ ಈ ಹೊಸ ದೇವಸ್ಥಾನ ಮಕ್ಕಳು ವಿಠೋಬಾ ಶ್ರೀ ವಿಠೋಬಾಲ ಬೊಕ್ಕ ರುಕ್ಮಾಯಿರ್ಲ ಅಂಚನೆ ನಮ್ಮ ನಾರಾಯಣ ಗುರುಕುಲ್ನ ಆಶೀರ್ವಾದ ಏಪಲ ಒಪ್ಪುಂಡು. ಯಕ್ಷಗಾನ ಮಾತ್ರ ಅತ್ತು ಮಾತಾ ಕಲಿಕೆ ಪ್ರೋತ್ಸಾಹ ಕೊರ್ಪನ ಕ್ಷೇತ್ರ ಕಟೀಲಂದು ಕಾಣ್ಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಿರ್ ಪಂತಿರ ಕಟೀಲ್ ಕಲಾ ಉತ್ಸವ ಭಜನಾ ಪಂಥದ ಮುಗಿತಲ ಲಿಸ್ಟ್ 6 ಆಶೀರ್ವಚನ ಕೊರಿಯರ್. ಶ್ರೀ ಕಟೀಲ್ ಪ್ರತಿಷ್ಠಾನ ಕಟೀಲ್ದ ನೆಲೆಟ್ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸರಸ್ವತಿ ಸದನುಡ ಇತ್ತಾರ ಕಟೀಲ್ ಕಲಾ ಉತ್ಸವ ಭಜನಾ ಪಂಥ ನಡಪಾದ ಐತ ಮುಗಿತಲ ಇನಾಮ ಕುರ್ಪನ ಲೇಸ ನಡತಂಡ. ಶಶಿ ಕ್ಯಾಟರ್ಸ್ದ ಯಜಮಾನ್ಯರು ಶಶಿಧರ ಶೆಟ್ಟಿ ಬರೋಡ ಗುರ್ಕಾರ್ಮೆಡ್ ನಡತಿನ ಲೇಸಡ್ ಶ್ರೀ ಕಟೀಲ್ ಪ್ರತಿಷ್ಠಾನದ ಗುರ್ಕಾರ್ಯರು ಕಟೀಲ್ ಅನಂತ ಪದ್ಮನಾಭ ಅಷ್ಟಣ್ಯರ ಸುರುತ್ತ ಪಾತಿರ ಪಂಡದ ಎತ್ಕೊಂಡ್ಯರ. ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಿರ ಆಶೀರ್ವಚನ ಕುಡಿದು ಯಕ್ಷಗಾನ ಮಾತ್ರ ಅತ್ತು ಮಾತಾ ಕಲಿಕೆ ಪ್ರೋತ್ಸಾಹ ಕೊರ್ಪನ ಕ್ಷೇತ್ರ ಕಟೀಲ್ ಕಲೆ ಪನ್ಪುನವು ನಮ್ಮ ಉಲಾಯಿದ ಮನಸ್ಲೇನ ಪಿದೈ ಗೊತ್ತು ಮಲ್ಪನ ಚಾತುರ್ಪು ಸಂಗೀತ ನಾಟ್ಯ ಸಾಹಿತ್ಯ ಕಲಿಕಲು ಒರಿಯೋಡು ಬುಲೆವಡು ಬುಲೆಪಾವಡು ಒಂದು ಪಂಡೆರ. ಕಟೀಲ್ ವಾಸುದೇವ ಅಸ್ರಣ್ಯರ್ ಪಾತಿರ್ದು ದುಂಬು ಕಲೆ ಕಾತ ಪ್ರಚಾರ ಇಜ್ಜಾಂಡು ಇತ್ತೆದಿಂಜ ಪ್ರಚಾರ ಉಂಡು ಪ್ರೋತ್ಸಾಹ ಕೊರ್ಪನ ಕುಲ್ಬಕ ಕಲಾವಿದರು ಇತ್ತೆದಿಂಜ ಉಲ್ಲೇರ ಈ ಕಲಾಪರ್ವ ನಿಚ್ಚಲ ನಡಪಡಂದು ಎಟಿಪು ಬೇಕೇರ. ಸಂಗೀತಡು ಅರುಣ್ ರಾವ್ ಕಟೀಲ್, ನಾಟ್ಯಡು ಶ್ರಾವ್ಯ ಬಕ ಹಾರ್ಮೋನಿಯಂಡು ವಾಸು ಮಾಸ್ಟರ್ ಮಕ್ಕಳಿಗೆ ಗುರುವಂದನೆ ಸಂದಯರ. ಬರವು ಕಲ್ಪನೆ ಇಟ್ಟು ಸಾಧಕರನ್ನು ಗುರ್ತ ಮಲ್ತದ ಮೆಚ್ಚಿಗೆ ಸಂದಯಿತ ಮಲ್ತೆರ. ಶಶಿಧರ ಶೆಟ್ಟಿ ಬರೋಡ ಗುರ್ಕಾರ್ಮೆದ ಪಾತ್ರ ಪಂಡದ ಕಟೀಲು ತುಳುನಾಡಿಡೆ ಮಲ್ಲ ಒಂಜಿ ಕಾಣಿಕದ ಕ್ಷೇತ್ರ ಜನ್ಮ ಕೊರ್ನ ಅಪ್ಪೆ ಬಕ್ಕ ಕಟೀಲ್ದ ಪೆಂಚನಂಕ ಇರುವೇರು ಅಪ್ಪೆಡ್ಲು
ಅಮ್ಮನ ದಿನದ ನಡತಿನ ಈ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂದು ಬಾರಿ ಖುಷಿಯಾಂಡು ಕಟ್ಟಿಲ್ದ ಕಾರ್ಯಕ್ರಮಲಿಗೆ ಮಾತೆರ್ಲ ಪ್ರೋತ್ಸಾಹ ಕೊರ್ಕಂದು ಪಂಡಿರ ಕುಟುಂಬ ಭಜನೆ ವಿಭಾಗ 14 ವರ್ಷ ತೀರ್ಥದ ಪ್ರಾಯದಕ್ನ ವಿಭಾಗ ಬಕ 14 ವರ್ಷ ಮಿತ್ತ ಪ್ರಾಯದಕ್ನ ವಿಭಾಗ ಇಂಚ ಮೂಜಿ ವಿಭಾಗಲಿಡ ಒಟ್ಟು 9 ನಾಮ್ಲಿನ ಮರ್ಯಾದೆ ಪಣವದ ಒಟ್ಟುಗು ಬಿನ್ನೇರ್ಪಟ್ಟದು ಎಡ್ಡೆಪ್ಪು ಬೈಕಿಯರು ಶಿಬರೂರು ವೇದವ್ಯಾಸ ತಂತ್ರಿ ಡಾಕ್ಟರ್ NK ವೆಂಕಟರಮಣ ಬೆಂಗಳೂರು ಬೊಂಡಾಳ ಸಚ್ಚಿದಾನಂದ ಶೆಟ್ಟಿ ಸುರೇಶ್ ಕುಮಾರ್ ರೈ ರತ್ನಾಕರ ಶೆಟ್ಟಿ ಅಕ್ಕರ್ ಮಧುಕರ ಅಮೀನ್ ಶಿಬರೂರು ಗಿರೀಶ್ ಎಂ ಶೆಟ್ಟಿ ಸುಬ್ರಹ್ಮಣ್ಯ ಪ್ರಸಾದ್ ಶಿಬರೂರು ಅನಿಲ್ ಶೆಟ್ಟಿ ಮೆನ್ಕುತೋಟ ಮಿಜರ್ ರಾಜೇಶ್ ಶೆಟ್ಟಿ ನಿಶಾಂತ್ ಉಳ್ಳಾಲ್ ಇಂಚ ಬೇತೆ ಬೇತೆ ವಲಯದ ನಾಯಕರ ಬಕ ಶ್ರೀ ಕಟೀಲ್ ಪ್ರತಿಷ್ಠಾನದ ಪದಾಧಿಕಾರಿಗಳು ಕಾರ್ಯಕ್ರಮ ಇಟ್ಟಿರು ನಿತೇಶ್ ಶೆಟ್ಟಿ ಅಕ್ಕರ್ ಕಾರ್ಯಕ್ರಮ ಸುಧಾರ್ತಿರು. ಕಟೀಲು ಅಂತ ಹೇಳಿದ ಕೂಡಲೇ ನಮ್ಮ ತಲೆಯಲ್ಲಿ ಬರತಕ್ಕಂತಹ ಒಂದು ಪ್ರಸಿದ್ಧ ಕಲೆ ಅಂತ ಹೇಳಿದರೆ ಯಕ್ಷಗಾನ ಕಲೆ ನಮ್ಮ ತಲೆಯಲ್ಲಿ ಕೂಡಲೇ ಬಂದೇ ಬಿಡುತ್ತೆ. ಯಾಕಂತ ಹೇಳಿದರೆ ಕಟೀಲು ಮೇಳ ಅಂತ ಹೇಳಿದರೆ ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಮೇಳ. ಎಷ್ಟೋ ಜನರು ಕಟೀಲಿನಲ್ಲಿ ಯಕ್ಷಗಾನದ ಹರಕೆಯನ್ನು ಕೊಡತಕ್ಕಂತಹ ಒಂದು ಪ್ರಸಿದ್ಧಿ ಮೊದಲಿನಿಂದಲೂ ಇದೆ. ಈಗಾಗಲೇ ಅಸ್ರನಲ್ಲಿ ಹೇಳಿದಂತೆ ಇನ್ನೂ ಎಷ್ಟೋ ಸೇವೆಗಳು ಬಾಕಿ ಇವೆ. ಅಷ್ಟು ಸೇವೆಗಳು ಇಲ್ಲಿ ಬರ್ತಾ ಇದೆ ಅಂತ ಹೇಳಿ ಅಸ್ರಣ್ಣರು ಹೇಳಿದರು. ಅಷ್ಟು ಯಕ್ಷಗಾನ ಕಲೆಗೆ ಒಂದು ವಿಶೇಷವಾದಂತಹ ಸ್ಥಾನ ತುಂಬಿರುವ ಕ್ಷೇತ್ರ ಅಂತ ಹೇಳಿದರೆ ಅದು ಕಟೀಲು ಕ್ಷೇತ್ರ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಂತ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಳಬಹುದು. ಕಟೀಲು ಕ್ಷೇತ್ರದಲ್ಲಿ ನಿಂತು ಮಾತಾಡಿದ ಒಂದು ಭಾಗ್ಯ. ನಾನು ಕಳೆದ 3 ವರ್ಷದ ಹಿಂದೆ ಇದೇ ವೇದಿಕೆಯಲ್ಲಿ ನಿಂತುಕೊಂಡು ಒಂದು ಮಾತನಾಡಿದೆ. ಈ ಪ್ರತಿಷ್ಠಾನ ಮುಂದೆ ಈ ರೀತಿಯಾಗಿ ಬೆಳೆಯಬೇಕು, ಇಲ್ಲಿ ಭರತನಾಟ್ಯದ ರಂಗಪ್ರವೇಶ ಆಗುವಂಥ ದಿನಗಳು ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡಿದೆ. ಅದರ 1 ವರ್ಷ 2 ವರ್ಷದಲ್ಲಿ ಎಲ್ಲ ಅನಂತ ಅಸ್ರಣ್ಣರು ಅವರು ಅಸ್ರಣ್ಣ ಬಂಧುಗಳು ಎಲ್ಲ ಸೇರಿಕೊಂಡು ತಾಯಿಯ ಮುಂಭಾಗದಲ್ಲೇ ಎಲ್ಲ ಭರತನಾಟ್ಯದ ಕಲಾವಿದ ರಂಗಪ್ರವೇಶವನ್ನು ಮಾಡುವಂಥ ವ್ಯವಸ್ಥೆಯನ್ನು ಶ್ರೀ ದೇವರು ಅನುಗ್ರಹಿಸಿರಂತ ಹೇಳಿ ಕೂಡ ನಾನು ಭಾಳ ಸಂತೋಷವನ್ನು ಪಡ್ತೇನೆ. ಈಗ ಬಹು ಜನಸಂಖ್ಯೆಯೂ ಜಾಸ್ತಿಯಾಗಿದೆ. ಬೇಕಾದ ಪ್ರೋತ್ಸಾಹಕರು ಇದ್ದಾರೆ, ಬೇಕಾದ ಸಹಾಯಕರು ಇದ್ದಾರೆ. ಆದ್ದರಿಂದ ಈಗ ಈ ರೀತಿಯಾಗಿ ಬಹಳ ವೈಭವ ರೀತಿಯಿಂದ ಈ ಕಲಾ ಸೇವೆ ನಡೆಯುತ್ತಾ ಇದೆ. ಇಂತಹ ಮಾತೆಯ ಸೇವೆಗೆ ನಿತ್ಯವೂ ನಿರಂತರವೂ ಶ್ರೀದೇವಿ ಅನುಗ್ರಹಿಸಲಿ. ಎಲ್ಲ ಈ ಕಲಾ ಪರ್ವವು ನಿತ್ಯವೂ ನಡೆಯಲಿ ಅಂತ ಹೇಳಿ ಶ್ರೀದೇವಿಯಲ್ಲಿ ಪ್ರಾರ್ಥಿಸ್ತಾ ತುಳು ಸಿನಿಮಾ ಕ್ಷೇತ್ರ ನನ್ನಲಾತಿ ಎತ್ತರಗು 2 ಪನ್ಪನ ಕನಕು ಮಾತೆರ್ನಲ ಸಾಕಾರ ಬೋಡಾತನಂದ ಸಿನಿಮಾ ನಟೆ ರೂಪೇಶ್ ಶೆಟ್ಟಿ ಪಂತೆರ ಬಜಪೆ ಮರವೂರುಡು ಜೈ ತುಳು ಸಿನಿಮಾದ 100ನೇ ದಿನದ ಸಂಭ್ರಮಾಚರಣೆ ಆರು ಪಾತಿರಿಯರು. ರೂಪೇಶ್ ಶೆಟ್ಟಿ ಕಲಾವಿದರಾದೀತದ ನಿರ್ದೇಶನ ಮಂತಿನ ಜೈ ತುಳು ಸಿನಿಮಾದ 100ನೇ ದಿನದ ಸಂಭ್ರಮ ಆಚರಣೆ ಬಜಪೆ ಕೈತಾಲ್ದ ಮರವೂರು ನಡೆತಂಡು ನಟಿ ನಿರ್ದೇಶಕಿ ರೂಪೇಶ್ ಶೆಟ್ಟಿ ಪಾತ್ರದ ಜೈ ಸೇರ್ತಿ ಎನ್ನ ಮೂಜಿ ಸಿನಿಮಾಲ ಜನಕ್ಲೆನ ಆಶೀರ್ವಾದಡು ಗೆಲ್ಮೆ ಪಡೆತಂಡು ಎಲ್ಯ ಆಲ್ಬಮ್ ಪದೊಡ್ದು ನಿರೂಪಕೆ ಆದ ಬಿಗ್ ಬಾಸ್ ಗೆಂದ ದಿನ ತನಕ ಲೋಕಮಟ್ಟುಡು ತಿಳಿವೇರು ಅಭಿಮಾನುಡು ಪ್ರೋತ್ಸಾಹ ಕೊಡ್ತೇರ ತುಳು ಸಿನಿಮಾ ಕ್ಷೇತ್ರ ನನ್ನಲಾತ ಎತ್ತರಗೆ 2 ಪನ್ಪನ ಕನಕು ಮಾತೆರ್ನಲ ಸಾಕಾರ ಬೋಡಾತನಂದು ಪಂಡೆರ ಸಿನಿಮಾಗೂ ಪ್ರೋತ್ಸಾಹ ಕೊರ್ನಕ್ಲಿನ ಸಿನಿಮಾ ಕ್ಷೇತ್ರದ ಬೇತೆ ಬೇತೆ ಸಾಧಕರಿಗೆ ಈ ಪೊರ್ತುಡು ಸಮ್ಮನದ ಮರ್ಯಾದೆ ಮಲ್ತೆರ ಸಿನಿಮಾ ತಯಾರು ಮಲ್ಪನ ಸುಧಾಕರ ಹೆಗ್ಡೆ, ಅನಿಲ್ ಶೆಟ್ಟಿ, ಮಂಜುನಾಥ ಅತ್ತ ಅವರ ಸಂಗೀತ ನಿರ್ದೇಶಕರು ಗುರುಕಿರಣ್, ಡಾಕ್ಟರ್ ಶಿವಶರಣ್ ಶೆಟ್ಟಿ, ನವೀನ್ ಶೆಟ್ಟಿ ಎಡ್ಮೈಮಾರ್, ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಲೀಲಕ್ಷ ಬೀಕರ್ಕೆರ, ಲಕ್ಷ್ಮಣ ಕುಂದರ್ ಇಂಚ ಪಾಕಜನ ನಾಯಕರು ಕಾರ್ಯಕ್ರಮಟಿತ್ತೆರ. ರೂಪೇಶ್ ಶೆಟ್ಟಿ ಪೊರ್ತುಡು ಆರು ತಯಾರು ಮಲ್ತದ ನಿರ್ದೇಶನ ಮಲ್ಪನ ಬಕ ನಟೆ ಆದುಪ್ಪನ ಮೂಜನೆ ತುಳು ಸಿನಿಮಾ ಬರುವತ್ತ ಶೀರ್ಷಿಕೆ ಬಿಡುಗಡೆ ಮಲ್ತೆರ.
ಗಿರಿಗಿಟ್ ಸಿನಿಮಾ ಮಿರಾಜ್ ಕಂಪನಿಗೆ ಸೇಲ್ ಆಂಡ್ ದೇವರದೇಟ್ ಸರ್ಕಸ್ ಸಿನಿಮಾ ಸ್ಟಾರ್ ಸುವರ್ಣಕ್ಕೆ ಸೇಲ್ ಆಂಡ್ ದೇವರದೇಟ್ ತುಳು ಸಿನಿಮಾ ಆಕ್ಚುಲಿ ಅಂಚ ಸೇಲ್ ಆಪುಜಿಯಪ್ಪಲ ಬಟ್ ಜೈ ಸಿನಿಮಾ ಸುನಿಲ್ ಶೆಟ್ಟಿ ಇತ್ತಿನ ಒಂಜಿ ಮಲ್ಲ ರೀಸನ್ ಅನ್ಪನೊಲಿ ಜಿ ಎಂಟರ್ಟೈನ್ಮೆಂಟ್ ದಾದ ಚಾನೆಲ್ಸ್ ಉಂಡು ಐಕ್ ಡಬ್ಬಿಂಗ್ ರೈಟ್ಸ್ ಪೋಂಡು ಟಿವಿ ರೈಟ್ಸ್ ಪೋಂಡು ಟಿವಿ ನಾಯನ ಬೇಗ ಬರ್ಪುಂಡು ಜಿ ಟಿವಿ ಅಂಚನೆ OTT ರೈಟ್ಸ್ ಪೋಂಡು ಒಂಜಿ ತುಳು ಸಿನಿಮಾ ಜಿ ಪ್ಲಾಟ್ಫಾರ್ಮ್ ಇಡೇ ಮುಟ್ಟ ಬೈದೆ ಅಂಚನೆ ಒಂಜಿ ತುಳು ಸಿನಿಮಾ ಒಂದು ಕೆಂಡು ನಾವು ಜೈ ಮಾತ್ರ ಸೊ ಐಕ್ ಕಾರಣಭೂತ ಸುಮಾರು ಜನ ಅಂಚನೆ MRP ಪಂಪುನ ಅಂಚನೆ ಒಂದು ಕಂಪನಿ ಈಸ್ ದ ಬಿಗ್ಗೆಸ್ಟ್ ರೀಸನ್ ಫಾರ್ ದ್ಯಾಟ್ ನಮ್ಮ ಸೌದಿ ಅರೇಬಿಯಾ ರಿಲೀಸ್ ಆಗುದು ಸೌದಿ ಅರೇಬಿಯಾ ನಮ್ಮ ತುಳು ಸಿನಿಮಾ ಜಾಸ್ತಿ ರಿಲೀಸ್ ಆಗಲಿಕ್ಕೆ ತೂದುಪಾರು ಕೆಲವು ಸಿನಿಮಾ ಮಾತ್ರ ರಿಲೀಸ್ ಆಗ್ತದೆ ಸೊ ಅವು ರಿಲೀಸ್ ಆಗೋದು ಅಲ್ಪದಕ್ಕನ ಸಹಕಾರ ಜನ ಸಾಧ್ಯನೇ ಇತ್ತು ಸೆನ್ಸರ್ ಆಯ್ತು ಸಾಧ್ಯ ಇತ್ತು ಅಲ್ಪ ನಮ್ಮ ತುಳು ರಿಲೀಸ್ ಒಂದು ರಡ್ಡಿ ಜನ ಮೂಜಿ ಸಿನಿಮಾ ಮಾತ್ರ ರಿಲೀಸ್ ಆಗ್ತದೆ ಅಂಡ್ ಜೈ ಸಿನಿಮಾ ಪ್ರೀಮಿಯರ್ ಶೋ ಅಂಡ್ ಅವಳು ರಡ್ಡು ವಾರ ಥಿಯೇಟರ್ ರನ್ ಆನ್ ಇಫ್ ಐ ಆಮ್ ನಾಟ್ ರಾಂಗ್ ಸೊ ಐಕ್ ಕಾರಣ ಏರಂದು ಕೇಳಿದಾಂಡ ಅಲ್ಪದ ಪ್ರೋತ್ಸಾಹಕರು ಸೊ ಅಲ್ಪದ ಬಿಲ್ಲವ ಸಂಘ ಉಳ್ಳಾಲ ತಾಲೂಕು ಕಿನ್ಯಾದ ಅಲ್ ಅಮೀನ್ ಚಾರಿಟೇಬಲ್ ಟ್ರಸ್ಟ್ದ ನೆಲೆಟ್ ಜೋಕ್ಲೆಗ್ ಶೈಕ್ಷಣಿಕ ಕಾರ್ಯಾಗಾರ ಹೆಚ್ಚ ಮಾರ್ಗದೆತ್ತಿನಕ್ಲೆಗ್ ಮೆಚ್ಚಿಗೆ ಸಂದೇತ ವಿಶೇಷ ಸಾಧಕರಿಗೆ ಸಮ್ಮಾನದ ಲೇಸ ಕಿನ್ಯಾ ಗ್ರಾಮದ ಒಕ್ಕುಡು ನಡೆದಂಡ ಉಳ್ಳಾಲ ತಾಲೂಕು ಕಿನ್ಯಾದ ಅಲ್ ಅಮೀನ್ ಚಾರಿಟೇಬಲ್ ಟ್ರಸ್ಟ್ದ ನೆಲೆಟ್ 10ನೇ ಕ್ಲಾಸ್ ಹಿಡಿದು ಬೊಕ್ಕದ ಜೋಕ್ಲೆಗ್ ಶೈಕ್ಷಣಿಕ ಕಾರ್ಯಾಗಾರ ಹೆಚ್ಚ ಮಾರ್ಗದೆತ್ತಿನಕ್ಲೆಗ್ ಮೆಚ್ಚಿಗೆ ಸಂದೇತ ವಿಶೇಷ ಸಾಧಕರಿಗೆ ಸಮ್ಮಾನದ ಲೇಸ ಕಿನ್ಯಾ ಗ್ರಾಮದ ಒಕ್ಕುಡು ಅಟ್ಟಣೆ ಮಲ್ತದಿತ್ತಾರೆ ಕುಣಿಲ್ ಇಲ್ಡ್ ಅಕಾಡೆಮಿದ ಒತ್ತು ಗುರ್ಕಾರ್ಯರು PS ಮೊಯ್ದೀನ್ ಕಾರ್ಯಕ್ರಮ ಉದಿಪನ ಮಲ್ತೆರ ಅಳಿಕಳ ಮದನಿ PU ಕಾಲೇಜ್ ಪ್ರಿನ್ಸಿಪಾಲ್ AM ಅಬ್ದುಲ್ ಅಸೀಸ್ ಬರೋ ಕಲ್ಪನಾ ರಂಗುಡು ಗೆಲ್ಮೆ ಪಡೆಪನ ಬೇತೆ ಸಾಧನೆನ ಬಗೆಟ್ ತಿರಿಪಾಯರ ಕಿನ್ಯ ಹಿರಿಯ ಪ್ರಾಥಮಿಕ ಶಾಲೆದ ಮುಖ್ಯೋಪಾಧ್ಯಾಯರು ಶುಭಕುಮಾರಿ ಶಾಲೆದ ಕಾರ್ಯಕ್ರಮಲಿನ ಬಗೆಟ್ ಇವರ ಕುರಿಯರ ಕಿನ್ಯ ಅಲ್ ಅಮೀನ್ ಚಾರಿಟೇಬಲ್ ಟ್ರಸ್ಟ್ದ ಗುರ್ಕಾರ್ಯರ ಆರಿಫ್ ಕಿನ್ಯ ಗುರ್ಕಾರ್ಮ ವಹಿಸ್ತಿದ್ದರ ಬೆಳ್ತಂಗಡಿ ಅನುಗ್ರಹ ಇನ್ಸ್ಟಿಟ್ಯೂಷನ್ ನಿರ್ದೇಶಕರು ಮೊಹಮ್ಮದ್ ತೌಸಿಫ್ ಕಕ್ಕಿಂಜೆ ಅಬ್ದುಲ್ ಖಾದರ್ ನಾವೂರು ಶೈಕ್ಷಣಿಕ ಕಾರ್ಯಾಗಾರ ನಡಪಾದು ಕುರಿಯರ ಡಾಕ್ಟರ್ ಹರೇಕಳ ಹಾಜಬ್ ದುಂಬದ ಮಾಸ್ಟರ್ ಮೊಹಮ್ಮದ್ ಮಾಸ್ಟರ್ ಕಲ್ಕಟ್ಟ ಚಾರ್ಟರ್ಡ್ ಅಕೌಂಟೆಂಟ್ ಅಬ್ದುಲ್ ಫವಾಜ್ ಕಿನ್ಯ ಮಕ್ಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಫಲದಿತ್ತೊನ್ನ ಸಂದು ನಕ್ಲಿಗೆ ಸ್ಕಾಲರ್ಶಿಪ್ ಪಟ್ಟಿಯರ ಹೆಚ್ಚ ಮಾರ್ಗದೆತ್ತಿನ ಜೋಕ್ಲಿಗೆ ಮೆಚ್ಚಿಗೆ ಮರ್ಯಾದೆ ಮಲ್ತೆರ ಕಿನ್ಯ ಕೇಂದ್ರ ಜುಮ್ಮಾಪಳ್ಳಿದ ಗುರ್ಕಾರ್ಯರ ಅಬು ಸಾಲಿ ಹಾಜಿ ಕಿನ್ಯ ಪ್ರಧಾನ ಕಾರ್ಯಂತರ ಹಾಜಿ ಅಬ್ದುಲ್ ಖಾದರ್ ಕಾರ್ಯಕ್ರಮ ಇಟ್ಟಿರ್ತಾರ ಸರಿಸುಮಾರು 10 ವರ್ಷಗಳ ಕಾಲ ಆ ಒಂದು ಅಸೋಸಿಯೇಷನ್ ರಿಜಿಸ್ಟರ್ ಮಾಡಿಕೊಂಡು ನಾವು ಈ ಶಿಕ್ಷಣದ ಬಗ್ಗೆ ಜನರಲ್ಲಿ ಮಾಹಿತಿಯನ್ನು ನೀಡುತ್ತಾ ಈ ಶಿಕ್ಷಣಕ್ಕೆ ಏನೆಲ್ಲ ಪ್ರೋತ್ಸಾಹ ಮಾಡಬೇಕು, ಈ ಶಿಕ್ಷಣದ ಬಗ್ಗೆ ಜನರಲ್ಲಿ ಮನೆ ಮನೆಗೆ ತೆರಳಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ನಾವು ಬಹಳ ಯಶಸ್ವಿಯಾಗಿ ಮಾಡ್ತಾ ಬಂದೆವು. ಆ ಸಂದರ್ಭದಲ್ಲಿ ನಾವು ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವಂಥ ದಿಶೆಯಲ್ಲಿ ಮರಳಿ ಶಾಲೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ಹಿಡಿದುಕೊಂಡು ಟ್ಯಾಲೆಂಟ್ ರಿಚರ್ಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ಈ ಭಾಗದಲ್ಲಿ ನಾವು ಮನೆ ಮನೆಗೆ ತೆರಳಿ ಎಲ್ಲರನ್ನು ಯಾರೆಲ್ಲ ಡ್ರಾಪ್ ಔಟ್ ಆದ ಸ್ಟೂಡೆಂಟ್ ಇದ್ದಾರೆ ಅವರನ್ನೆಲ್ಲ ಹುಡುಕಿ ನಾವೊಂದು ಶಾಲೆಯನ್ನು ಆರಂಭಿಸಿದೆವು. ನಾನು ಸಾಮಾನ್ಯ ಮನುಷ್ಯಾಗಿ ಮಾನ್ಯ ಸಿದ್ದರಾಮಣ್ಣ ಕೈಯಲ್ಲಿ ಬಂಗಾರ ಪದಕ ತೆಕ್ಕೊಂಡೆ, ರಾಜ್ಯೋತ್ಸವ ಕೊಟ್ಟಂಡೆ, ದೇಶದ ಪ್ರಧಾನಮಂತ್ರಿಯಲ್ಲಿ ನೆಲ್ಲಿಕ್ಕೆ ಅವಕಾಶ ಇತ್ತು, ರಾಷ್ಟ್ರಪತಿಯವರು ನೆಲ್ಲಿಕ್ಕೆ ಅವಕಾಶ ಇತ್ತು. ಮೊನ್ನೆ ಕೂಡ ದೇಶದ 20ನೇ ಇದು 4ನೇ ಪ್ರಶಸ್ತಿ ಕೊಟ್ಟರು. ಮೊನ್ನೆ ಕೂಡ ನಮ್ಮ ಕರ್ನಾಟಕ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಪದಕ ನಮ್ಮ ಡಾಕ್ಟರ್ ಕುಮಾರ್ ಅವರು ಇವರು ಧರ್ಮ ಸರ್ ಅವರು ನಾನು ಒಂದು ಈ ಸಂದರ್ಭದಲ್ಲಿ ಧರ್ಮ ಸರ್ ಅವ್ರಿಗೆ ಡಾಕ್ಟರ್ ಪದಕ ಕೊಟ್ಟು ನಾನು ಸಾಲದ ಬಾಕಿಲು ನೋಡಿದ ಮನಸ್ಸಲ್ಲ. ಯಾವುದೇ ಮೂಲಸೌಕರ್ಯಗಳು ಇಲ್ಲದಂತಹ ಮೂಲಸೌಕರ್ಯಗಳು ಅಂತ ಹೇಳಿದರೆ ಪೇಟೆಯಲ್ಲಿ ಹಾಗೂ ಟೌನ್ನಲ್ಲಿರುವಂಥ ಸೌಕರ್ಯ ಇಲ್ಲದಂತಹ ಒಂದು ಗ್ರಾಮದಲ್ಲಿ ಇಂಥ ಒಂದು ಅದ್ಭುತ ಕಾರ್ಯವನ್ನು
ನೀವೆಲ್ಲರೂ ಸೇರಿ ಮಾಡ್ತಾ ಇದ್ದೀರಿ. ಇದು ತುಂಬ ಒಂದು ಅಪ್ರಿಷಿಯೇಷನ್ ಮಾಡುವಂಥ, ಬರೀ ಮಾತಲ್ಲಿ ಮುಗಿಸುವಂಥ ಕೆಲಸ ಅಲ್ಲ. ನಿಮ್ಮ ಅಮೂಲ್ಯ ಟೈಮನ್ನು ಬದಿಗಿಟ್ಟು ನೀವು ದುಡಿದಂಥ ಅಲ್ಪ ಸ್ವಲ್ಪ ಸೇವಿಂಗ್ಸನ್ನು ಇದಕ್ಕೆ ಉಪಯೋಗಿಸಿಕೊಂಡು ನೀವು ಮಾಡುವಂಥ ಈ ಕೆಲಸವನ್ನು ಅಲ್ಲಾಹು ಸ್ವೀಕರಿಸಲಿ. ಇದಕ್ಕೆ ತಕ್ಕದಂಥ ಪ್ರತಿಫಲ ಈ ದುನಿಯಾ, ಈ ಭೂಲೋಕದಲ್ಲಿ ಕೂಡ ನಿಮಗೆ ನೀಡಲಿ, ಹಾಗೂ ಪರಲೋಕದಲ್ಲಿ ಕೂಡ ಅದನ್ನು ಅವನು ಉತ್ತಮ ಒಂದು ಕಾರ್ಯದಲ್ಲಿ ಸ್ವೀಕರಿಸಲಿ. ಯಕ್ಷಗಾನ ಕಲೆತ ಮಾಮಲ್ಲ ಪೋಷಕರು ದುಂಬುದ IAS ಅಧಿಕಾರಿ ಬಕ ಕರ್ನಾಟಕ ರಾಜ್ಯ ಮಾನವ ಹಕ್ಕಲಿನ ಆಯೋಗದ ಗುರುಕಾರ್ಯರ ಡಾಕ್ಟರ್ ಟಿ ಶ್ಯಾಮ್ ಭಟ್ರಿಗೆ ಬೊಂಬಾಯಿ ಯಕ್ಷಗಾನ ಸಮ್ಮೇಳನದ ಗುರುಕಾರ್ಯರಾದ ಅಜಪಾತಂಡ ಬೊಂಬಾಯಿ ಅಜಕಾರ ಅಭಿಮಾನಿ ಬಳಗ ಬುಳ್ಳಿ ಪರ್ಬದಲ್ಲಿ ಕೊಡು ರಡ್ಡು ಸರತ್ತ 20 ಅಕ್ಟೋಬರ್ 3 ಬೊಂಬಾಯಿ ಬಂಟೇರ್ನ ಭವನಡು 2 ದಿನದ ಯಕ್ಷಗಾನ ಸಮ್ಮೇಳನದಿ ಒಂದು ಸಮ್ಮೇಳನಗೂ ಗುರುಕಾರ್ಯನ ಜೊತೆದೇರ ಯಕ್ಷಗಾನ ಕಲೆತ ಮಲ್ಲ ಪೋಷಕರು ದುಂಬುದ IAS ಅಧಿಕಾರಿ ಬೊಕ್ಕ ಕರ್ನಾಟಕ ರಾಜ್ಯ ಮಾನವ ಹಕ್ಕಲಿನ ಆಯೋಗದ ಗುರುಕಾರ್ಯರ ಡಾಕ್ಟರ್ ಟಿ ಶ್ಯಾಮ್ ಭಟ್ರನ ಸಮ್ಮೇಳನಗೂ ಗುರುಕಾರ್ಯರ ಮಲ್ತದ ಕುಡ್ಲಡ್ ಖಾಸಗಿ ಕಾರ್ಯಕ್ರಮ ಒಂಜಿಟ ಅರೆಂತುದು ನಿಘಂಟದ ಲೆಪ್ಪು ಕೊಡ್ತೇರ. ಸಮ್ಮೇಳನ ಸಮಿತಿದ ಪ್ರಧಾನ ಸಲಹೆಗಾರ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಶ್ಯಾಮ್ ಭಟ್ರಿಗೆ ಶಾಲ್ ಪಾಡ್ದು ಪೂತಗುಚ್ಚ ಕೊಡ್ದು ಮೆಚ್ಚಿಗೆ ತೆರಿಪಾಯರು. ಪ್ರಧಾನ ಸಂಚಾಲಕರು ಭಾಸ್ಕರ ಕುಕ್ಕುವಳ್ಳಿ ಸಮ್ಮೇಳನದ ಮಾಹಿತಿ ಕೊರಿಯರು. ಡಾಕ್ಟರ್ ಶ್ಯಾಮ್ ಭಟ್ ಈ ಪುರ್ತೋಡು ಪಾತಿರ್ದು ತಾನು ಯಕ್ಷಗಾನ ವಿದ್ವಾಂಸೆ ಅತ್ತಂಡಲ ಐತ ಬಗೆಟ್ ಪ್ರೀತಿ ಅಭಿಮಾನುಡು ತೀರ್ನಾದ ಸೇವೆ ಮಲ್ತೊಂದುಲ್ಲೆ ಅಜಕಾರ ಬಾಲಕೃಷ್ಣ ಶೆಟ್ಟರನ ಕಾರ್ಯಲೆಗೆ ಬಿರಿಸಾಯಾದ ಈ ಜವಾಬ್ದಾರಿ ವಯಸ್ಸನ್ವೆ ಅಂದ ಪಾಂಡ್ಯರ ಯಕ್ಷಗಾನ ಕಲಾವಿದರ ಸಂಘಟಕರ ಉಜಿರೆ ಅಶೋಕ್ ಭಟ್, ಹನುಮಗೆರೆ ಕೋದಂಡರಾಮ, ಯಕ್ಷಗಾನ ಮಂಡಳಿ ಮೇಳದ ಮ್ಯಾನೇಜರ್ ಹರೀಶ್ ಭಟ್ ಬಳಂತಿಮಾರ್ ಈ ಪೊರ್ತೊಡಿತ್ತೇರು. ಬಡಗಾಮಿಜರ್ ಕೊಪ್ಪದ ಕುಮೇರಡ್ ನಡತಿನ ದಿವ್ಯಾಹರಿ ಇಲ್ಲು ಒಕ್ಕೆಲ್ ಬಕ ಪಂಚಶಕ್ತಿ ಸನ್ನಿಧಿದ ಒಕ್ಕೆಲಾದ ಪ್ರತಿಷ್ಠೆ ನಡತಿನ ಲೆಕ್ಕೊಡು ಸೋಮವಾರ ರಾತ್ರಿ ಸತ್ಯಜಾವದೆ ಮಂತ್ರಜಾವದೆ ಬಕ ಗುಳಿಗ ದೈವಲೆನ ಗಗ್ಗರ ಸೇವೆ ನಡತಂಡ. ಬೆದ್ರೆ ತಾಲೂಕದ ಬಡಗಮಿಜಾರ್ ಕೊಪ್ಪದ ಕುಮೇರಡ್ ದಿವ್ಯಾಹರಿ ಇಲ್ಲು ಬೊಕ್ಕ ಪಂಚಶಕ್ತಿ ಸನ್ನಿಧಿ ಒಕ್ಕೆಲಾಪನ ಕಾರ್ಯಕ್ರಮ ಬೊಕ್ಕ ದೈವಲೆನ ಪ್ರತಿಷ್ಠೆ ಗಗ್ಗರ ಸೇವೆ ಒಟ್ಟು 3 ದಿನ ನಡತೊಂದಿತ್ತದ ಸೋಮವಾರ ರಾತ್ರಿ ಸತ್ಯಜಾವದೆ ಮಂತ್ರಜಾವದೆ ಬೊಕ್ಕ ಗುಳಿಗ ದೈವಲೆನ ಗಗ್ಗರ ಸೇವೆ ನಡತಂಡ. ದಿವ್ಯಾಹರಿ ಇಲ್ಲು ಬೊಕ್ಕ ಪಂಚಶಕ್ತಿ ಸನ್ನಿಧಿದ ಯಜಮಾನ್ಯರು ಹರಿಪ್ರಸಾದ್ ಕೋಟ್ಯಾನ್, ಶ್ರೀಮತಿ ದಿವ್ಯಾ, ಜೋಕುಲು ಧಾರ್ಮಿಕ ಅದ್ವೈತ್ ಬೊಕ ಬೆನ್ನೇರು ಊರದ ಸುತ್ತಮುತ್ತದ ದೈವ ಭಕ್ತಿರ ದೈವಲೆನ ಗಗ್ಗರ ಸೇವೆ ತುದು ಬೂಲ್ಯ ಪ್ರಸಾದ ಅದೆ ತೊಂಡೆರ.
ಕಾಸರಗೋಡು ಜಿಲ್ಲೆದ ಕೊಂಬಳೆ ಗ್ರಾಮ ಪಂಚಾಯತ್ದ ನೆಲೆಟ್ 3 ವರ್ಷ ದುಂಬು ಸುರುಮಾಲ್ದಿತ್ತಿನ ಕೇರಳ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆದ ಗ್ರಾಮವಂಡಿ ಪನ್ಪನ ಪ್ರಾದೇಶಿಕ ಬಸ್ ಸಂಚಾರ ದೆತ್ತು ಪಾಡ್ದಿತ್ತದ ಜನಕ್ಲಿಗೆ ಭಾರಿ ಸಮಸ್ಯೆ ಆತಂಡ. ಕಾಸರಗೋಡು ಜಿಲ್ಲೆದ ಕುಂಬಳೆ ಗ್ರಾಮ ಪಂಚಾಯತ್ದ ನೆಲೆಟ್ ಗ್ರಾಮೀಣ ಪ್ರದೇಶದ ನಾಗರಿಕರ ಪ್ರಯಾಣ ಸೌಕರ್ಯಕ್ಕಾದ 3 ವರ್ಷ ದುಂಬು ಸುರುಮಾಲ್ದಿತ್ತಿನ ಕೇರಳ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆದ ಗ್ರಾಮವಂಡಿ ಪನ್ಪನ ಪ್ರಾದೇಶಿಕ ಬಸ್ ಸಂಚಾರ ದೆತ್ತು ಪಾಡ್ದಿತ್ತದ ಜನಕ್ಲಿಗೆ ಭಾರಿ ಸಮಸ್ಯೆ ಆತಂಡ. ಬಸ್ ಸಂಚಾರಕ್ಕೂ ಸಂಬಂಧಪಟ್ಟದ ಸಾರಿಗೆ ಸಂಸ್ಥೆಗೆ ಕುಂಬಳೆ ಗ್ರಾಮ ಪಂಚಾಯತ್ 7 ಲಕ್ಷ ರೂಪಾಯಿ ಕಟ್ಟಿಯರೆ ಬಾಕಿ ನೀಡಿದವರ ಸಾರಿಗೆ ಸಂಸ್ಥೆ ಬಸ್ ಸಂಚಾರ ದೆತ್ತು ಪಾಡ್ದಂಡ. ಕುಂಬ್ಳಿಡ್ದು ಕೊಡ್ಯಮೆ ಪೆರಾರ ಬಂಬ್ರಾಣ ಕಳತೂರು ಮಾರ್ಗುಡಿ ಈ ಗ್ರಾಮವಂಡಿ ಸಂಚಾರ ಮಂತೊಂದಿತ್ತಂಡ. ಗ್ರಾಮೀಣ ಜನಕ್ಲೆನ ಅನುಕೂಲಗಾದ ಪಂಚಾಯತ್ ಈ ಸೌಕರ್ಯ ಶುರು ಮಂತದಿತ್ತಂಡ. ಬಸ್ ಡ್ರೈವರ್ ಕಂಡಕ್ಟರ್ ಬಕ ತೂವನ್ನ ಖರ್ಚಿನ ಸಾರಿಗೆ ಸಂಸ್ಥೆ ದಿಂಜ ಹೊಂದಿತ್ತಂಡ. ಈ ಬಸ್ಸದ ಇಂಧನ ಖರ್ಚು ವರ್ಷಕ್ಕೂ 10 ಲಕ್ಷ ರೂಪಾಯಿನ ಪಂಚಾಯತ್ ದಿಂಜ ಹೊಂದಿತ್ತಂಡ. ಆಂಡ ಈ ಬಸ್ ಸಂಚಾರ ಹೊಡೆದು ಎನ್ನಿನಾಥ ಆದಾಯ ಬರೊಂದಿಜ್ಜಾಂಡ. ಅಂಚಾದ ಪಂಚಾಯತ್ 7 ಲಕ್ಷ ರೂಪಾಯಿ ಬಾಕಿ ಇದ್ದಿತ್ತಂಡ. ಬಾಕಿ 7 ಲಕ್ಷ ರೂಪಾಯಿ ಕಟ್ಟಂಡ ಒಪ್ಪಂದದಂಚ ಬಸ್ ಸಂಚಾರ ಶುರು ಮಲ್ಪರೆ ತಯಾರುಲ್ಲ ಅಂದು ಸಾರಿಗೆ ಸಂಸ್ಥೆದ ಅಧಿಕಾರಿಗಳು ತಿಳಿಪಾದಿರೈತೆ. ಈ ಬಸ್ ಕಾಂಜಗಾಡು ಕಾಸರಗೋಡು ಮಾರ್ಗೋಡು ಸಂಚಾರ ಮಲ್ತೊಂದುಂಡು. ಬಸ್ಸದ ಖರ್ಚಿನ ಸೇವಾ ಸೌಕರ್ಯ ಪಂಡದ ಲೆಕ್ಕುಗುದೆತ್ತೊಂದು ಪಂಚಾಯತ್ ದಿಂಜಾವಡು ಬೊಕ ಗ್ರಾಮವಂಡಿ ನನ್ಲಾತ್ ಪ್ರದೇಶಗು ದುಂಬುಕೊನುದು ಪಿರ ಸುರು ಮಲ್ಪುನಂಚ ನಾಗರಿಕರು ಒತ್ತಾಯ ಮಂದೆರ. 2023 ಅಕ್ಟೋಬರ್ 7 ಕಪಗದ ಸಾರಿಗೆ ಮಂತ್ರಿ ಆಂಟ್ಯಾನಿ ರಾಜು ಕುಂಬ್ಳೆ ಗ್ರಾಮ ಪಂಚಾಯತ್ ಗ್ರಾಮವಂಡಿ ಯೋಜನೆಯನ್ನು ಉದಿಪನ ಮಲ್ತದಿತ್ತೆರ. ಮಾಣಿಲ ಮುರುವ ಕೆಳಗಿನ ಮನೆ ಪಂಜುರ್ಲಿ ಜುಮಾದಿ ಲೆಕ್ಕೆಸಿರಿ ಗುಳಿಗೆ ಬಕ ಕೊರತೆ ದೈವಲೆಗ್ ಕಲಶಾಭಿಷೇಕ ನಡಪಾಯಿನ ಲೆಕ್ಕೊಡು ಧರ್ಮ ನೇಮ ನಡಪಾದಿತ್ತೆರ. ಐತರ ಜುಮಾದಿ ದೈವಗೂ ಧರ್ಮ ನೇಮ ಕೊಡ್ದು ಇಂಬ ನಟ್ಟೊಂಡೆರ. ಬಂಟ್ವಾಳ ತಾಲೂಕದ ಮಾಣಿಲ ಮುರುವ ಕೆಳಗಿನ ಮನೆ ಪಂಜುರ್ಲಿ ಜುಮಾದಿ ಲೆಕ್ಕೆಸಿರಿ ಗುಳಿಗೆ ಬಕ ಕೊರತೆ ದೈವಲೆಗ್ ಕಲಶಾಭಿಷೇಕ ಬಕ ಧರ್ಮ ನೇಮದ ಕಾರ್ಯಲು 3 ದಿನ ನಡೆತಂಡ. ಕುಂಟುಕುಡೇಲ್ ರಘುರಾಮ ತಂತ್ರಿಯರ್ನ ಪೌರಾಹಿತ್ಯಡು ಶ್ರೀಕಾಂತ ಮಾಣಿಲ ತಾಯಿರಿತದ ವಿಧಿ ವಿಧಾನಲೆ ನಡಪಾದ ದೈವಲೆನ ಪೊಸಮಗ ಐದಲೆನ ಐತಾರ ಪ್ರತಿಷ್ಠೆ ಮಲ್ತಿ ನಿರ್ದ ಬೊಕ್ಕ ಧರ್ಮ ದೈವಲೆಗ್ ಧರ್ಮ ನೇಮ ಕುರಿಯರ. ಮಧ್ಯಾಹ್ನದ ಬೊಕ್ಕ ಜುಮಾದಿ ದೈವದ ಧರ್ಮ ನೇಮ ನಡೆತಂಡ. ಮಾಣಿಲ ಕೆಳಗಿನ ಮನೆ ಯಜಮಾನಿರ ಜಗನ್ನಾಥ ರೈ ಬಕ ಕುಟುಂಬದಕ್ಲು ಧರ್ಮ ನೇಮ ಅಟ್ಟಣೆ ಮಲ್ತಿನ ಕುರ್ಲೆತ್ತಿ ಮಾರ್ಗುತ್ತು ಚಂದ್ರಹಸ್ರೈ ಬಕ ಅಣ್ಯಮೆಕ್ಕೆ ಅಡ್ಲು ಕೆಳಗಿನ ಮನೆ ಊರು ಪರ ಊರ್ಲೆನ ಭಕ್ತಿರ ಧರ್ಮ ನೇಮ ತುದು ದೈವಲೆನ ಎಂಬು ನಟ್ಟೊಂಡೆರ. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಇತೆ ಪೊರ್ತುಗ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.